ಸ್ವಾರ್ಥದಿಂದ ಕೂಡಿದ ಜೀವನದಲ್ಲಿ ರಾಮಾಯಣ ಕಾಲದಲ್ಲಿ ಇದ್ದಂಥ ನಿಸ್ವಾರ್ಥ ಸೇವೆ ಮಾಡಿದಂತಹ ರಾಮ ಲಕ್ಷ್ಮಣರ ಆದರ್ಶಗಳನ್ನ ಜೀವನದಲ್ಲಿ ಅನ್ವಯಿಸಿ ಮಕ್ಕಳಲ್ಲಿ ಧರ್ಮದ ಬಗೆಯ ಸೂಕ್ಷ್ಮವಾದ ವಿಚಾರಗಳನ್ನ ತಿಳಿಸುವಂತೆ ಅಯೋಧ್ಯೆ ರಾಮ ತೀರ್ಥಕ್ಷೇತ್ರ ಟ್ರಸ್ಟ್ನ ವಿಶ್ವಸ್ಥರಾದ ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಯವರು ಹೇಳಿದರು. ಅವರು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಆಯೋಜಿಸಲಾದ ರಾಮೋತ್ಸವದಲ್ಲಿ ಮಾತನಾಡಿದರು. ಅಷ್ಟು ವಿವಾದವನ್ನು ನಾವು ಕಾಣ್ತಾ ಇದ್ದೇವೆ ಲೋಕದಲ್ಲಿ. ಏನು ಅಪ್ಪನ ನನಗೆ ಬೇಕು ನಿನಗೆ ಬೇಡ ನನಗೆ ಬೇಕು ಅಂತ ಹೇಳಿಕೊಂಡು. ಆದರೆ ಇತಿಹಾಸದಲ್ಲಿ ಒಂದನ್ನು ನಾವು ಪ್ರಾಯಶಃ ಕಾಣ್ತಾ ಇದ್ದೇವೆ. ನನಗೆ ಬೇಡ ನೀನಿಟ್ಕೋ. ಲಕ್ಷ್ಮಣ ತನ್ನ ಹಿತವನ್ನು ನೋಡಿಲ್ಲ, ಅಣ್ಣನ ಸೇವೆಗೋಸ್ಕರ ತಾನು ಹೊರಡಬೇಕ. ಹೀಗೆ ಓರ್ವರಲ್ಲ ಇರುವರಲ್ಲ. ಒಂದು ಹಂತದಲ್ಲಿ ದಶರಥ ಮಹಾರಾಜ ವಿಲಾಸ ಮಾಡ್ತಾ ಇದ್ದಾನಂತೆ. ಈ ವೇಳೆ ಅಶ್ವತ್ಥಪುರ ಸೀತಾರಾಮಚಂದ್ರ ದೇವಸ್ಥಾನದ ಆಡಳಿತ ಮಂಡಳಿಯ ಎಲ್.ವಿ. ರಘುನಾಥ್, ಕಿನ್ನಿಗೋಳಿ ರಾಮಮಂದಿರದ ರಾಜೇಶ್ ನಾಯಕ್, ಮುಚ್ಚೂರು ರಾಮಮಂದಿರ ಆಡಳಿತ ಸಮಿತಿಯ ಜನಾರ್ದನ ಗೌಡ, ಕಟೀಲು ದೇವಸ್ಥಾನದ ಮುಕ್ತೇಸರ ವಾಸುದೇವ ಅಸ್ರಣ್ಣ, ಆಡಳಿತ ಸಮಿತಿ ಅಧ್ಯಕ್ಷ ಕೊಡೆತ್ತೂರು ಗುತ್ತು ಸನತ್ ಕುಮಾರ್ ಶೆಟ್ಟಿ, ಅರ್ಚಕ ಅನಂತ ಅಸ್ರಣ್ಣ ಉಪಸ್ಥಿತರಿದ್ದರು.